ಖಾಸಗಿ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಜಿಲ್ಲೆಯ 9 ಆಸ್ಪತ್ರೆಗಳಲ್ಲಿ ಆರೋಗ್ಯ ಮಿತ್ರರ ನೇಮಕ ಮಾಡಿರುವುದು ನಕಲಿ ಅಂತ ಕೆಪಿಸಿಸಿ ವಕ್ತಾರ ಐವನ್ ಡಿಸೋಜ ಆರೋಪಿಸಿದ್ದಾರೆ. ಜನರನ್ನ ಮೋಸ ಮಾಡುವ ಕೆಲಸವನ್ನ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕೈಬಿಡಬೇಕು. ಆರೋಗ್ಯ ಮಿತ್ರರಲ್ಲಿ ಯಾರು ಕೂಡ ಕೋವಿಡ್ಗೆ ಸಂಬಂಧಪಟ್ಟವರು ವೈದ್ಯರು ಇಲ್ಲ. ಅಸಲಿ ಆರೋಗ್ಯ ಮಿತ್ರ ನಂಬರ್ ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನಿಸಿದ ಐವನ್ ಡಿಸೋಜ ಅವರು ಕೊರೋನಾ ವಿರುದ್ಧ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇರೋದು ಯಾಕೆ? ತಕ್ಷಣವೇ ಇದನ್ನು ಸರಿಪಡಿಸಿ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಸರ್ಕಾರದ ವೈಫಲ್ಯದ ವಿರುದ್ಧ ಕಾಂಗ್ರೆಸ್ ಅನಿವಾರ್ಯವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇಂಥ ಡೋಂಗಿ ಜನರನ್ನು ಮೋಸ ಮಾಡತಕ್ಕಂಥದ್ದು ವಿಚಾರಗಳನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿ ನೀವು ಯಾರಿಗೆ ತೊಂದರೆ ಕೊಡ್ಲಿಕ್ಕೆ ಹೊರಟಿದ್ದೀರಿ, ಯಾರಿಗೆ ಮೋಸ ಮಾಡಲಿಕ್ಕೆ ಹೊರಟಿದ್ದೀರಿ? ನಾನೇ ಇವತ್ತು ಫೋನ್ ಮಾಡಿ ನೋಡಿದ ಕಾರಣಕ್ಕಾಗಿ ನನಗೆ ಕನ್ಫರ್ಮ್ ಆಗಿದೆ, ಇದು ಯಾರೂ ಇದು ಏನು ನಮ್ಮ ಇದಕ್ಕೆ ಕೋವಿಡ್ಗೆ ಸಂಬಂಧಪಟ್ಟವರು ಅಲ್ವೇ ಅಲ್ಲ, ಯಾರೂ ಒಬ್ಬ ಆರೋಗ್ಯ ಮಿತ್ರರು ಅಲ್ವೇ ಅಲ್ಲ. ಹಾಗಾದ್ರೆ ಅಸಲಿ ಆರೋಗ್ಯ ಮಿತ್ರರು ಎಲ್ಲಿ ಹೋಗಿದ್ದಾರೆ? ಅವರ ನಂಬರ್ ನೀವು ಯಾಕೆ ಕೊಡಲಿಲ್ಲ? ಡಿಸಿ ಆಫೀಸ್ಗೆ ಮೀಟಿಂಗ್ ಹೋದವರ ನಂಬರ್ ಅನ್ನ ಇದರಲ್ಲಿ ಬರೆಸಿ ಇಷ್ಟು ದೊಡ್ಡ ನೀವು ನಿರ್ಲಕ್ಷ್ಯದನ್ನ ತೋರಿದ್ರೆ ಮತ್ತೆ ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆ ಕೊಡ್ತೀರಿ? ಇದನ್ನ ನೀವು ಇಮಿಡಿಯೇಟ್ ಆಗಿ ಸರಿ ಮಾಡಬೇಕು. ಇದಕ್ಕೆ ಹೊಣೆ ಹೊರಬೇಕು. ಯು ಶುಡ್ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ. ಯಾರು ಇಂಥ ಸುಳ್ಳು ಪ್ರಕಟಣೆ ಕೊಟ್ಟಿದ್ದಾರೆ ಅವರಿಗೆ ಮೇಲೆ ಕ್ರಮ ಆಗಬೇಕು. ಉಸ್ತುವಾರಿ ಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ನೀವು ಕ್ರಮ ತೆಗೆದುಕೊಳ್ಳದೇ ಇದ್ರೆ, ಇಂಥವರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳದೇ ಇದ್ರೆ ಖಂಡಿತವಾಗಿ ಕೆಟ್ಟ ಹೆಸರು ಬರ್ತದೆ ಸರ್ಕಾರಕ್ಕೆ ಮತ್ತು ನಮ್ಮ ಎಲ್ಲ ಜನಪ್ರತಿನಿಧಿಗಳಿಗೆ. ನಾನೀಗ ಜನಪ್ರತಿನಿಧಿ ಅಲ್ಲ. ಇವತ್ತು ನಮ್ಮ MLA ವೇದವಾಸ್ ಕಾಮತ್ ಇಲ್ಲಿ ಹೋಗಿದ್ದಾರೆ.